ಇದು ತಮ್ಮ ಪಕ್ಷದ ಪರ ಜನರ ಒಲವು ಯಾವ ರೀತಿ ಕಾಣಿಸ್ತಾ ಇದೆ? ಪಕ್ಷದ ಒಲವು ಭಾಳ ಚೆನ್ನಾಗಿ ಖಂಡಿತವಾಗಿ ಒಂದು 15,000 ಇದು ಆಶಾ ತಿಮ್ಮಪ್ಪ ಗೌಡರ ಮಾತು. 15,000 ಮತಗಳ ಅಂತರದಿಂದ ಖಂಡಿತವಾಗಿಯೂ ನಾನು ಗೆದ್ದೇನೆ ಎಂಬ ವಿಶ್ವಾಸವನ್ನು ಅವರಿಗಾಗಲೇ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರಾಗಿರುವ ಕಿಶೋರ್ ಬೊಟ್ಯಾಡಿ ಅವರು ಕೂಡ ಜೊತೆ ಇದ್ದಾರೆ. ಅವರಲ್ಲಿ ಮಾತಾಡಿಸ್ಕೊಂಡು ಬರೋಣ. ನಮಸ್ತೆ. ನಮಸ್ತೆ. ಸರ್, ಹೇಗಿದೆ ಪರಿಸ್ಥಿತಿ ಇವತ್ತು? ಪರಿಸ್ಥಿತಿ ಎಲ್ಲ ಬೂತ್ಗಳಲ್ಲಿ ಆಶಾಕಂದಾಗಿ ಯುವ ಪಡೆ ಸನ್ನದ್ಧಾಗಿದೆ. ಯುದ್ಧ ಪ್ರಾರಂಭ ಆಗಿದೆ. ಯುವಕರು ಯುದ್ಧವನ್ನು ತಾವರೆ ಚಿಹ್ನೆಗೆ ಆಶಕ್ಕನವರಿಗೆ ಮತವನ್ನು ಚಲಾಯಿಸುವ ಮುಖಾಂತರ ಯುದ್ಧದಲ್ಲಿ ಗೆಲುವು ನಮ್ಮದೇ, ಗೆಲುವು ನಿಶ್ಚಿತ ಎನ್ನಿರಂದಾಗಿ ಈ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯತೆ ಬಗ್ಗೆ, ಇಡೀ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಪುತ್ತೂರು ಕ್ಷೇತ್ರ ಅಭಿವೃದ್ಧಿಯ ಒಂದು ಅಧಿಕಾರವನ್ನು ಹಕ್ಕನ್ನು ಆಶಕ್ಕನಿಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಯುವಕರ ಪಡೆ ಮುನ್ನುಗ್ಗಿದೆ. ಆ ಮುಖಾಂತರ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಇದರಲ್ಲಿ ಅಂದರೆ 80-85% ಮತದಾನ ಆಗೋ ಮುಖಾಂತರ ನಾವೆಲ್ಲರೂ BJಪಿಯನ್ನು ಗೆಲ್ಲಿಸಿ ರಾಜ್ಯವನ್ನು ಗೆಲ್ಲಿಸ್ತೇವೆ, ಪುತ್ತೂರು ತಾಲೂಕನ್ನು ಗೆಲ್ಲಿಸ್ತೇವೆ. ಯಾವ ರೀತಿ ಅಂದರೆ ಅಭಿವೃದ್ಧಿ ಮುಖಾಂತರ. 15,000 ಅಭ್ಯರ್ಥಿ ವ್ಯಕ್ತಪಡಿಸಿದ ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ತಾವು ಎಷ್ಟು ಅಂತರದಿಂದ ಬಿಜೆಪಿ ಗೆಲ್ಬೋದು? ನಾವು ಪ್ರಾರಂಭದಲ್ಲಿ ಗುರಿ ಇಟ್ಟದ್ದು 30,000. ಗುರಿ ಜಾಸ್ತಿ ಇರಬೇಕಂತೆ. ಗುರು ಭಗವಧ್ವಜ, ಗುರಿ 30,000. ಆ ಗುರಿಯನ್ನು ದಾಟಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದ್ದೇವೆ. ಆಶಾಕಂದಾಗಿ 15,000 ಅಂತೂ ಖಂಡಿತ ನಾವು ವಿನ್ನಾಗಿ ಆಗ್ತೇವೆ. ಥ್ಯಾಂಕ್ ಯು. ಇದು ಬಿಜೆಪಿ ಅಭ್ಯರ್ಥಿ ಮತ್ತು ಬಿಜೆಪಿ ಪ್ರಮುಖರ ಮಾತುಗಳು. 𝐒𝐻𝐻 ಜೊತೆ ಯೂಸುಫ್ ರೆಂಜಲಾಡಿ, ಸುದ್ದಿ ನ್ಯೂಸ್, ಪುತ್ತೂರು. ನನ್ನ ಕ್ಷೇತ್ರದ ಜನ ನನ್ನ ಕೈ ಹಿಡಿತಾರೆ ಅನ್ನುವ ನಂಬಿಕೆ ಇದೆ. ಸಾಮಾಜಿಕ ಬದುಕಿನಲ್ಲಿ ಸುದೀರ್ಘ ಅವಧಿಯಲ್ಲಿ ಯಾವುದೇ ರೀತಿ ತಪ್ಪುಗಳನ್ನು ಮಾಡದೆ ನಾನು ಸಾಮಾಜಿಕ ಬದುಕಿನಲ್ಲಿ ಕೆಲಸ ಮಾಡಿದ್ದೇನೆ. ಇದರಿಂದ ನನಗೆ ಒಂದು ಉತ್ತಮ ಹೃದಯವನ್ನು ಜನ ನೀಡ್ತಾರೆ ಅನ್ನುವಂಥ ಭರವಸೆ ನನಗೆ. ಹರೀಶ್ ಪುತ್ತೂರ ಮಿನರಲ್ಸ್ ಆ್ಯಂಡ್ ಎಂಟರ್ಪ್ರೈಸಸ್ ಇದರ ಮಾತು. 2023ರ ಈ ಸಲದ ವಿಧಾನಸಭಾ ಚುನಾವಣೆ ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಮನ ಸೆಳೆದಂಥ ಕ್ಷೇತ್ರವಾದ ಪುತ್ತೂರಲ್ಲಿ ನಾವೆಲ್ಲ ಇದ್ದೇವೆ. ಪುತ್ತೂರಲ್ಲಿ ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯುವಂಥ ಒಂದು ಯುದ್ಧ ಅಂತ ಹೇಳ್ಬೋದು. ನಾವೆಲ್ಲ ಧರ್ಮದ ಪರವಾಗಿ ನಾವೆಲ್ಲ ಇದ್ದೇವೆ. ಯಾವೊಂದು ಸಿದ್ಧಾಂತದ ಮೇಲೆ ನಾವು ಇಷ್ಟು ವರ್ಷ ಒಂದು ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ದೇವೆ. ಆ ಪಕ್ಷ ತನ್ನ ದಾರಿ ತಪ್ಪಿದಾಗ ಅದನ್ನು ಒಂದು ಸರಿದಾರಿಗೆ ತರಬೇಕಂತ ಹೇಳುವ ಒಂದು ಉದ್ದೇಶದಿಂದ ನಾವೆಲ್ಲ ಈ ಸಲ ಒಂದು ಅರುಣ್ ಕುಮಾರ್ ಪುತ್ತಿಲ ಅವರ ಪರ ಅವರನ್ನು ಗೆಲ್ಲಿಸಬೇಕಂತೇಳಿ ಪಣ ತೊಟ್ಟಿದ್ದೇವೆ. ಇದರಿಂದ 70,000 ಅದಕ್ಕಿಂತ ಹೆಚ್ಚಿನ ಮತ ಅವರು ಪಡಿಬೋದು ಅಂತೇಳಿ ನನ್ನ ಒಂದು ಅಂದಾಜು. ನಿರೀಕ್ಷೆ ಜಾಸ್ತಿ ಇದೆ, ಅದರ ಒಂದು ಹೆಚ್ಚುವರಿ ಅಂದಾಜು ಪ್ರಕಾರ ಈಗಿನ ನಾವು ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ನಾವು ಮೊದಲಿನಿಂದಲೂ ನಮ್ಮ ಪಕ್ಷ ಯಾರನ್ನು ನಿಲ್ಲಿಸ್ತದೆ ಅವರಿಗೆ ಸಪೋರ್ಟ್ ಮಾಡೋದು. ನಾವು ನಮ್ಮ ಅಭ್ಯರ್ಥಿ ಇವಾಗ ಆಶಾ ತಿಮ್ಮಪ್ಪ ಗೌಡರು. ನಮ್ಮ ಶಾಸಕರು ಈ ಸರ್ವೆ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಹಾಗಾಗಿ ನಮಗೆ BJಪಿಯೇ ಬರಬೇಕೆಂದು ನಮ್ಮ ಆಸೆ. ಆಶಾ ತಿಮ್ಮಪ್ಪ ಗೌಡರು 1ನೇ ನಂಬರ್ನಲ್ಲಿ ಬರಬೇಕೆಂದು ನಮ್ಮ ಆಸೆ. ಇವಾಗ ಒಂದು ಸ್ವಲ್ಪ ಇದಾಗಿದೆ, ಇನ್ನು ಮತದಾನ ಆಗುವಾಗ ಎಲ್ಲ ಸರಿ ಹೋಗ್ತದೆ ಅಂತ ನನ್ನ ಭಾವನೆ. ನಮ್ಮ ಶಾಸಕರು ನಮ್ಮ ಇಲ್ಲಿ ಶಾಸಕರು ಬಂದ ನಂತರ ಯಾವ ಗಲಾಟೆಯೂ ಕೂಡ ಆಗಲಿಲ್ಲ ಸರ್. ನಾವು ನಿಮ್ಮ ಕಾಲೋನಿ ಉಂಟು, ಅಲ್ಲಿ ಒಂದು ಮಸೀದಿಗೆ ಸಹ ಅವರು ಒಂದು ರೋಡ್ ಸರಿ ಮಾಡಿದ್ದಾರೆ ನನ್ನ ಲೆಕ್ಕದಲ್ಲಿ. ಹಾಗಾಗಿ ಪುತ್ತೂರು ತಾಲೂಕು ಅನೇಕ ಅಭಿವೃದ್ಧಿ ಆಗಿದೆ. ಅದು ಒಂದಲ್ಲ ಎರಡಲ್ಲ, ಯಾವ ವಿಷಯದಲ್ಲೂ ನೀರು, ನೆಲ, ಜಲ ಎಲ್ಲ ವಿಷಯದಲ್ಲೂ ನಮ್ಮ ಶಾಸಕರು ಒಳ್ಳೆಯ ರೀತಿಯ ಕೆಲಸ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಕೆಲವರಿಗೆ ಅದು ಸರಿ ಹೋಗಲ್ಲ. ಈಗ ನಮ್ಮ ಪಕ್ಷದಲ್ಲಿ ನಮ್ಮ ಇಬ್ಬಾಗ ಆಗಿದೆ, ಅದು ತೊಂದರೆ ಇಲ್ಲ. ಆದರೂ ನಮ್ಮ ಆಶಾ ತಿಮ್ಮಪ್ಪ ಗೌಡರು ಗೆಲುವು ಸಾಧಿಸ್ತಾರಂತ ನನ್ನ ಆಸೆ ಸರ್. ಈ ಬಾರಿ ಎಂಕಲ ಮೂಜ್ಯಂ ಶೋಟ ಎಂಕಾಲಿಗೆ ಪ್ಲಸ್ ಪಾಯಿಂಟ್ ತೋಜುನು. ಒಂಜಿ ಎಂಕಾಲ ಬೋರ್ನ ಕಾಂಗ್ರೆಸ್, 2ನೇ ಸರ್ತಿ ಎಂಕಾಲನ ಅಭ್ಯರ್ಥಿ ನಂಬರ್ 1 ಬೆಸ್ಟ್ ಎಂಕಲ ಲೆಕ್ಕಡು. ಮೂಜಿನಾದ ಎಂಕಲ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಐಟ್ ಎಂಕಲೆ ಮಸ್ತ್ ಅಭಿಮಾನ ಫ್ರಮ್ ದ ವೆರಿ ಬಿಗಿನಿಂಗ್. ಅಯ್ಯರ್ದಾದ ಈ ಸರ್ತಿ ಕಾಂಗ್ರೆಸ್ ಮುಳು ಗ್ಯಾರಂಟಿ ಎಂದು ಎಂಕಲ ನಂಜಿ ಅಭಿಪ್ರಾಯ. ಕರಿನ ಇರುವ 25 ವರ್ಷದಿಂಚಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಸರ್ವೆ ಮೂಜನೆ ಬರ್ತದೆ ಕೆಲಸ ಕಾರ್ಯ ಮಾಡ್ತಾರೆ. ಬಹುಶಃ ನರೇಂದ್ರ ಮೋದಿ ಬೊಕ್ಕ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿನ ಅಭಿವೃದ್ಧಿದ
ಕೆಲಸವನ್ನು ತೂತು ಈ ಸರ್ತಿಲ ಭಾರತೀಯ ಜನತಾ ಪಕ್ಷ ಪುತ್ತೂರ್ತ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡ್ರು ಹೆಚ್ಚು ಬಹುಮತದ ಗೆಲ್ಪೇರೆಂದು ಎನ್ನ ಆಶಯ. ಅಂಚನೆ ಫೀಲ್ಡ್ ಪೋನಾಗ ಭಾರಿ BJP ಪರವಾತ್ ಅಭಿವೃದ್ಧಿದ ಮಸ್ತಕ್ ಪಣ್ಣನಲ್ಲೇರು ಅಂಚಾತು ಈ ಸರ್ತಿಲ ಪುತ್ತೂರು BJP ಬರ್ಪಣ್ಣದು ಎನ್ನ ಆಶಯ. ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆ ಮತ್ತು ಅಶೋಕ್ ರೈ ಅವರ ಅಭಿವೃದ್ಧಿ ಕಾರ್ಯ ಈ ಸಲ ಪುತ್ತೂರಿನಲ್ಲಿ ವಿಜಯಶಾಲಿಯಾಗ್ತದೆ. ಪ್ರಚಂಡ ಮತ ಗೆಲ್ಲುತ್ತಾರೆ ಅಂತ ಹೇಳ್ತೇನೆ. ನಾನು ಕಳೆದ 20 ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿಯ ಇದು ಸದಸ್ಯನಾಗಿ ಕೆಲಸ ಮಾಡ್ತಿದ್ದೇನೆ. ನಾವು ನಾವು ಹಿಂದುತ್ವಗೋಸ್ಕರ ನಾವು ಈಗ ಕೆಲಸ ಮಾಡೋದು. BJP ಅಂದರೆ ಹಿಂದುತ್ವ ಅಂದರೆ BJP ಇದ್ದರೆ ಮಾತ್ರ ಹಿಂದುತ್ವ ಬರ್ತದೆ. ಹಾಗೆಯೇ ನಾವು ಈ ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಎಷ್ಟು ಹಗಲಿರುಳು ಕಷ್ಟಪಟ್ಟು ದುಡಿದು ನಮ್ಮ ದೇಶವನ್ನು ಒಂದು ಮಾದರಿ ದೇಶವನ್ನು ಮಾಡಬೇಕಂತ ಅವರು ಒಂದು ಪಣ ಹುಟ್ಟಿದ್ದಾರೆ. ಅದಕ್ಕೋಸ್ಕರ ಅದಲ್ಲದೆ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ನಮ್ಮ ಪಕ್ಷ ಸಂಘಟನೆ ಮಾಡಿದಂಥ BS ಯಡಿಯೂರಪ್ಪನವರು ಹಾಗೆ ಅನೇಕ ಹಿರಿಯರು ಕಷ್ಟಪಟ್ಟು ದುಡಿದು ಹಗಲಿರುಳು ದುಡಿದು ಪಕ್ಷ ಸಂಘಟನೆ ಮಾಡಿದಂಥ ಈ ಒಂದು ರಾಷ್ಟ್ರೀಯ ಪಕ್ಷ BJP ಇದನ್ನು ನಾವು ಯಾವತ್ತೂ ಬಿಡಲಿಕ್ಕಿಲ್ಲ. ಯಾವುದೇ ಪಕ್ಷೇತರ ಇರಲಿ, ಯಾವುದೇ ಕಾಂಗ್ರೆಸ್ ಇರಲಿ, ನಾವು ಇಷ್ಟವರೆಗೆ ಕಳೆದ 60 ವರ್ಷದಿಂದ ಈ ಕಾಂಗ್ರೆಸ್ನವರು ಅವರ ದುರಾಡಳಿತ, ಅವರು ಇದು ಭ್ರಷ್ಟಾಚಾರದಿಂದ ಮುಳುಗಿ ಹೋದಂಥ ಈ ದೇಶವನ್ನು ನಮ್ಮ ದೇಶದ ಪ್ರಧಾನಿಯವರು ಈಗ ಇಲ್ಲಿ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಒಂದು ಗುರುತಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆಯೇ ನಾವು ಯಾವತ್ತೂ ಈ BJP ಪಕ್ಷ ಬಿಟ್ಟಿಲ್ಲ, ಇನ್ನು ಮುಂದಕ್ಕೆ ಬಿಡಲಿಲ್ಲ. ನಾವು ಏನಿದ್ದರೂ ನಾವು ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರು. ಈ ಬಾರಿಯ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರ ಪರವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ. ಕಾರಣ ಏನೆಂದರೆ ಎಲ್ಲರಿಗೂ ಗೊತ್ತಾಗಿದೆ, ಮಾಧ್ಯಮದಲ್ಲಿ ಈ ಪ್ರಸ್ತುತ ವಾತಾವರಣ ಎಲ್ಲ ವಿದ್ಯಮಾನಗಳನ್ನು ಅತ್ಯಂತ ಎಲ್ಲ ಮಾಧ್ಯಮಗಳಲ್ಲಿ ಬಂದ ವರದಿಯ ಪ್ರಕಾರ, ಆಮೇಲೆ ಈ ನಮ್ಮ ಪುತ್ತೂರು ತಾಲೂಕಿನ ಒಂದು ಏನಂತಾರೆ ಜನರ ನಾಡಿ ಮಿಡಿತದ ಪರವಾಗಿ ಮತದಾನ ನಡೆಯುತ್ತಿದೆ ಅಂತಹ ಒಂದು ನಮ್ಮ ನಿರೀಕ್ಷೆ ಇದೆ. ಅದೇ ರೀತಿಯಾಗಿ ಪುತ್ತೂರು ತಾಲೂಕಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ್ ಅವರು ಗೆಲ್ಲುತ್ತಾರೆ ಅಂತ ಒಂದು ದೃಢ ಸಂಕಲ್ಪ ನಮಗಿದೆ. ಆಮೇಲೆ ಭರವಸೆ ಇದೆ. ಅದು 13ರವರೆಗೆ ಕಾದು ನೋಡಬೇಕಾಗಿದೆ. ಅದೆಲ್ಲ ಆಗಲಿ ಅಂತ ನಮ್ಮ ನಿರಂತರ ಪ್ರಾರ್ಥನೆ, ಆಮೇಲೆ ಮತದಾರರಲ್ಲಿ ಒಂದು ವಿನಂತಿ. ಮೂಲತಃ ಯಾವ ಪಕ್ಷದಿಂದ? ನಾವು ಯಾವ ಪಾರ್ಟಿಯಲ್ಲೂ ಇರಲಿಲ್ಲ. ನಾವು ಆ್ಯಕ್ಚುಲಿ ಯಾವುದೇ ಪಾರ್ಟಿಯಲ್ಲಿ ಇರಲಿಲ್ಲ. ನನ್ನ ತಂದೆಯವರು ಆ್ಯಕ್ಚುಲಿ ಮೊದಲು ಇದೇ ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಮಂಡಲ ಅಂತ ಇತ್ತು ಆವಾಗ, ಮಂಡಲದ ಪ್ರಧಾನರಾಗಿದ್ದರು. ಆಮೇಲೆ ನಮ್ಮ ಈ ಏರಿಯಾದಲ್ಲಿ ಸ್ವಲ್ಪ ತಂದೆಯವರು ಗಣಪತಿ ಭಟ್ ಅಂತ ಅವರು ಸ್ವಲ್ಪ ಹೆಸರು ಮಾಡಿದ್ದಾರೆ. ಶಾಲೆ ಕಟ್ಟುವುದರಲ್ಲಾಗಲಿ, ಇಲ್ಲ ಭಜನಾ ಮಂದಿರಲ್ಲಾಗಲಿ. ಆಮೇಲೆ ಬೆಟ್ಟಂಪಾಡಿ ದೇವಸ್ಥಾನದಲ್ಲಿ ನಾವು ಸಕ್ರಿಯ ಕಾರ್ಯಕರ್ತರು. ಆಮೇಲೆ ನಮ್ಮ ಊರಿನಲ್ಲಿ ಸ್ವಲ್ಪ ಧನಾತ್ಮಕವಾದಂಥ ವಾತಾವರಣ ನಿರ್ಮಾಣವಾಗಿದೆ. ಇದನ್ನು ನಾವು ಕನ್ವರ್ಟ್ ಮಾಡಿದ್ದೀವಿ ಮ್ಯಾಕ್ಸಿಮಮ್. ಮೂಲತಃ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆದರೂ ಅರುಣ್ ಕುಮಾರ್ ಪುತ್ತಿಲ್ ಅವರ ಪರವಾಗಿ ಒಂದು ವಾರದಿಂದ ನಾವು ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ನಿರೀಕ್ಷೆಯು ಒಳ್ಳೆಯ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದೇವೆ. ನಾನು ಭಾರತೀಯ ಜನತಾ ಪಕ್ಷದ ಓರ್ವ ನಿಷ್ಠಾವಂತ ಕಾರ್ಯಕರ್ತ. ಸುಮಾರು ನನ್ನ 18ನೇ ವರ್ಷದಿಂದ ನಾನು ಈ ಫೀಲ್ಡ್ಗೆ ಇಳಿದಿದ್ದು. ಯಾವುದೇ ಚುನಾವಣೆ ಬಂದರೂ ಸಹ ಈ ನಮ್ಮ ಸ್ಥಳದಲ್ಲಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ಅವರ ಮನವೊಲಿಸಿ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ನಾವೀಗ ಕೆಲವು ಮನೆಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ಜನರು ಇಲ್ಲಿ ಶಾಸಕರು ಮಾಡಿದಂತಹ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಹಾಗೆ ಮುಂದೆಯೂ ನಾವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತೇವೆ ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಲ್ಲಿ ಪುತ್ತೂರು ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷವೇ ವಿಜಯಿಯಾಗುತ್ತದೆ ಎಂದು ನಾನು ಈ ಮೂಲಕ ಹೇಳಲು ತುಂಬ ಹೆಮ್ಮೆ ಪಡ್ತೇನೆ. ನನ್ನ ಹೆಸರು ಸುರೇಶ್ ಕುಮಾರ್. ಈ ಸಲದ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ BJPಯೇ ಜಯಬೇರಿ ಗೆಲ್ಲುವುದು. ಯಾಕಂದರೆ ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿಗೆ BJPಯೇ ಭರವಸೆ. ಆದ್ದರಿಂದ BJPಯನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲ್ಲಿಸುವುದು ನಮ್ಮೆಲ್ಲ ಕಾರ್ಯಕರ್ತರ ಆಸೆ. ಪುತ್ತೂರು ತಾಲೂಕಿನ ಸರ್ವ ಗ್ರಾಮದ ನಾನು ಕರುಣಾಕರ ಗೌಡ, ನಾನು ಪಂಚಾಯತ್ ಸದಸ್ಯ. ಇದು ನಮ್ಮ 193ನೇ ವಾರ್ಡ್ ನಮ್ಮದು. ಈ ವಾರ್ಡಿನಲ್ಲಿ ಸ್ವಲ್ಪ ಸ್ಲೋ ಆಗಿ ಓಡಲಾಗ್ತಾ ಉಂಟು. ಯಾಕೆಂದರೆ
ಬಿಸಿಲಿಗೆ ಜನಗಳು ಬಂದು ನಿಲ್ತಾರೆ ಮತ್ತು ಅದರ ಜೊತೆ ಸ್ವಲ್ಪ ತೊಂದರೆ ಆಗಿದೆ. ಆದಷ್ಟು ಬೇಗ ನಮ್ಮಲ್ಲಿ 1370 ಓಟಿದೆ. ಆದ ಕಾರಣ ಸ್ವಲ್ಪ ಓಟು ಹಾಕಿ ಸ್ವಲ್ಪ ನೋಡ್ತಾರೆ, ಸೆಕೆಂಡ್ ಆಗಬೇಕಲ್ಲ, ಆದ ಕಾರಣ ಸ್ವಲ್ಪ ಸ್ಲೋ ಆಗ್ತಾ ಉಂಟು. ಒಂದು ಎರಡನೇದಾಗಿ ಈಗಾಗಲೇ ನಮಗೆ ಫೈಟ್ ಇರೋದು BJP ಮತ್ತು ಕಾಂಗ್ರೆಸ್. BJP ನನ್ನ ಹೆಸರು ಹರಿನಾರಾಯಣ ಭಟ್. ನಾನು ಸುಮಾರು ಒಂದು 40 ವರ್ಷದಿಂದ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ದುಡಿದಂಥ. ಈ ಸಲ ನಾವು ಪಕ್ಷದ ಕೆಲವು ಕಾರ್ಯಕರ್ತರ ಇದಕ್ಕೆ ಅಸಮಾಧಾನಕ್ಕೋಸ್ಕರ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಇವತ್ತು ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಒಳ್ಳೆಯ ಪ್ರತಿಕ್ರಿಯೆಯು ಜನರಿಂದ ಕಾಣ್ತಾ ಇದೆ. ಯಾವುದು ಬೂತ್ ಸಂಖ್ಯೆ ಯಾವುದು? 193 ಸರ್. ನಾವು ಅಶೋಕ್ ರೈ ಅವರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಅಶೋಕ್ ರೈ ಅವರ ಪರವಾಗಿ ಕೆಲಸ ಮಾಡ್ತಿದ್ದೇವೆ. ಯಾಕಂದರೆ ಕಳೆದ ಲಾಸ್ಟ್ ಟೈಮಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಅನೇಕ ಯೋಜನೆಗಳು ಜನರಿಗೆ ಮುಟ್ಟುವ ರೀತಿಯಲ್ಲಿ ಆಗಿದೆ. ಆದರೆ ಈ ಸಲ ಒಂದು 5 ವರ್ಷದಲ್ಲಿ ಜನರಿಗೆ ಸರಿಯಾದ ಒಂದು ಸ್ಪಂದನೆ ಇಲ್ಲದ ಕಾರಣ ಜನರು ಬದಲಾವಣೆಗಾಗಿ ನಿರೀಕ್ಷೆ ಇಟ್ಟಿದ್ದಾರೆ. ನಮಗೆ ಸಮರ್ಥವಾದ ಅಭ್ಯರ್ಥಿಯನ್ನು ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೊಟ್ಟಿದೆ. ಅಶೋಕ್ ರೈ ಅವರು ಬಹಳ ಒಂದು ಅಭ್ಯರ್ಥಿ ಆಗುವ ಮೊದಲು ಕೂಡ ಸಾಧಾರಣ 22,000 ಕುಟುಂಬಗಳಿಗೆ ನೆರವು ಮಾಡಿದಂಥ ಒಂದು ಸಮರ್ಥ ಅಭ್ಯರ್ಥಿ. ಆದ ಕಾರಣ ಈ ಸಲ ಕಾಂಗ್ರೆಸ್ ಪಕ್ಷ ಗೆಲುವಿನಲ್ಲಿ ನಾವು ಗೆಲ್ಲುತ್ತದೆ ಎಂಬುದನ್ನು ದೃಢ ವಿಶ್ವಾಸದಿಂದ ಹೇಳ್ತಾ ಇದ್ದೇವೆ. ಕಾಂಗ್ರೆಸ್ಸಿನಲ್ಲಿ ಯಾಕಂದರೆ ಈ ಸಲ ಹುಮ್ಮನಸ್ಸು ಜಾಸ್ತಿ ಆಗಿದೆ. ಯಾಕಂದರೆ ಗೆಲುವು ನಿಶ್ಚಿತ ಎನ್ನುವಂಥ ಮಾತು ಜನರ ಆಡಿಕೊಳ್ತಾ ಇದ್ದಾರೆ. ಆದ ಕಾರಣ ನಮ್ಮ ಬಗ್ಗೆ ಜಾಸ್ತಿ ಒಲವು ತೋರ್ತಿದ್ದಾರೆ ಜನರು. ಎನ್ನ ಪುದಾರಿ ಅಮ್ಮಣ್ಣಿ ಮೇಸ್ತ್ರಿ ಬಣ್ಣದು ಏತೋ ವರ್ಷೋಡ್ದಿಂಚಿ ಎಂಕ್ಲು ಕಾಂಗ್ರೆಸ್ ಇಡೀ ಎಡ್ಡೆ ಬೆಂದನಕ್ಲು ಎಂಕ್ಲೆ ಗಂಜಿ ಪುತ್ತೂರು ತಾಲೂಕು ಗಂಜಿ ಎಡ್ಡೆ ಅಭ್ಯರ್ಥಿ ಇಜ್ಜಿಂದು ಪಂಡ ಭಾವನೆ ಅಂತ ತಿರಸ್ಕಾರ ಆದ ಎಂಕ್ಲು ಪಿರವಿಲ್ಲ. ಹಿಡ್ದಾದ್ರೆ ಈ ಸರ್ತಿ ಎಂಕ್ಲಿಗೆ ಅಶೋಕ್ ರೈಕ್ಲಿ ಎಡ್ಡೆ ಕ್ಯಾಂಡಿಡೇಟ್ ತಿಕ್ಕದೇರಿ ಅವಿಡ್ದಾದ್ರೆ ಎಂಕ್ಲು ಅಶೋಕ ರೈಕ್ಲೇನು ಭಜನೆ ಮಂದಿರ ದೇವಸ್ಥಾನ ಪ್ರತಿ ಒಂಜಿ ಅಭಿವೃದ್ಧಿ ಇಟ್ಲ ದುಂಬು ಅಂಡದು ಎಂಕ್ಲು ಗ್ರೇತದು. ಇನ್ನು ಯಾರಿಗೆ ಒಂಜಿ ಓಟು ಕೊರದಾರೇನು ಗೆಲ್ಪಾಡು ಅನ್ಪಣ ರೀತಿ ಎಂಕ್ಲು ದುಂಬಾದು ಅಂತದ. ಅಶೋಕ್ ರೈಕ್ಲೇ ಬರ್ಪಣೆ ಈ ಸರ್ತಿ ಅಶೋಕ್ ರೈಕ್ಲಿಗೆ ಎಂಕ್ಲಿನ ಓಟು. ಈ ಸಲ ಪುತ್ತೂರಿನಲ್ಲಿ ತುಂಬ ಟಫ್ ಫೈಟ್ ಇದೆ. ಆದರೂ ಕೂಡ ನನ್ನ ಲೆಕ್ಕಾಚಾರದಲ್ಲಿ BJP ಇಲ್ಲಿ ಸ್ವಲ್ಪ ಅಂತರದ ಮತದಿಂದ ಗೆಲ್ಲುವಂಥ ಚಾನ್ಸ್ ಜಾಸ್ತಿ ಕಾಣ್ತಾ ಉಂಟು. ಪಕ್ಷೇತರ ಅಭ್ಯರ್ಥಿಗೆ ನಾನು ತಿಳಿದ ಮಟ್ಟಿಗೆ ಅವರಿಗೆ ಬೂತ್ ಮಟ್ಟದಲ್ಲಿ ಯಾರೂ ಇಲ್ಲ. ಬೇರೆ ಬೇರೆ ಕಡೆಯಿಂದ ಬಂದು ಕೆಲಸ ಕಾರ್ಯಗಳಾಗಿದೆ, ಆಗಲಿಲ್ಲ ಅಂತ ಹೇಳುವಂಥದ್ದು. ಮತ್ತು ನಾನು ಮಾತಾಡಿದಾಗ, ನಾನು ಕೂಡ ಮನೆಗೆ ಭೇಟಿ ಕೊಟ್ಟಾಗ ಮನೆ ಹಿರಿಯರು ಎಲ್ಲ ನಮ್ಮೊಟ್ಟಿಗಿದ್ದಾರೆ. ಕೆಲವು ಯುವಕರೆಲ್ಲ ಪುತ್ತಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಕೂಡ ಸ್ವಲ್ಪ ಇದು ಆಗಿದೆ, ಹೆಚ್ಚಿನ ಇದು. ಮತ್ತು ದೊಡ್ಡ ಪರಿಣಾಮ ಯಾರು ಯಾವ ಪಾರ್ಟಿಯಲ್ಲಿದ್ದರೆ ಅವರೇ ಇದ್ದಾರೆ. ಇಡೀ ಬದಲಾವಣೆ ಆಗಿದೆ ಅಂತ ಹೇಳುವಂಥ ನಾನು ಈ ಬೂತ್ನಲ್ಲಿ ಎಲ್ಲ ಮನೆಗಳಿಗೆ ಕೂಡ ಭೇಟಿ ಕೊಟ್ಟಿದ್ದೇನೆ, ಎಲ್ಲರನ್ನು ಸಂಪರ್ಕ ಮಾಡಿದ್ದೇನೆ, ಮಾತಾಡಿಸಿದ್ದೇನೆ. ಈಗ BJP ಬಂಡಾಯ ನಿಂತು ಪಕ್ಷೇತರ ಅಭ್ಯರ್ಥಿ ಸ್ಪರ್ಧಿಸಿದ್ದು ಕಾಂಗ್ರೆಸ್ಸಿಗೆ ಏನಾದರೂ ಒಂದು ದೊಡ್ಡ ಇದಾಗಲಿಲ್ಲ. ನೋಡಲಿಕ್ಕೆ ಹೋದರೆ 3 ಪಕ್ಷದಲ್ಲಿ ನಿಂತಿರುವಂಥ ಅಭ್ಯರ್ಥಿಗಳು BJP ಅವರೇ. ಹೌದು, ಹಿಂದುತ್ವ ಆಗಿರುವಾಗ BJPಯ ವೋಟುಗಳು ಅಂದರೆ ಒಂದು ನಾವು ಇವರು ಸಂಜೆ ಮಠಂದೂರು ನಿಂತು ಗೆದ್ದಂಥ ಆ ಡಿಫರೆನ್ಸ್ ಓಟು ಬರಲಿಕ್ಕಿಲ್ಲ, ಸ್ವಲ್ಪ ಕಡಿಮೆ ಆಗಿತ್ತು. ಸ್ವಲ್ಪ ಓಟು ನಮ್ಮ ಕಡೆ BJPಯಿಂದ ಕೂಡ ಹೋಗೋದಿಲ್ಲ ಅಂತ ಹೇಳುವುದಿಲ್ಲ. ಸ್ವಲ್ಪ ಅಶೋಕ್ ರೈಗಳಿಗೆ ಹೋಗ್ಬೋದು, ಪುತ್ತಿಲ ಅವರಿಗೂ ಹೋಗ್ಬೋದು. ಅಂತೂ ನಾನು ಕೊನೆ ಹಂತದಲ್ಲಿ ಸ್ವಲ್ಪ ಓಟಿಗೆ ಮಲ್ಲಿಕಾ ಪ್ರಸಾದ್ ಚುನಾವಣೆಯಲ್ಲಿ ಏನಾಯ್ತು ಅದೇ ಪರಿಣಾಮ ಈ ಚುನಾವಣೆಯಲ್ಲಿ ಆಗ್ಬೋದು ಅಂತ ಹೇಳುವಂಥ ನನ್ನ ನಿರೀಕ್ಷೆ. ಪುತ್ತೂರಿನಲ್ಲಿ ಬೆಟ್ಟಂಪಾಡಿ ಅಂತ ಹೇಳಿದರೆ BJP ಭದ್ರಕೋಟೆ. ಹೌದೌದು. ನೀವು ಇದಕ್ಕೆ ಏನು ಹೇಳ್ತೀರಿ? ಇಲ್ಲಿ ನಮ್ಮ ಪುತ್ತೂರು ಪಂಚಾಯತ್ ವ್ಯಾಪ್ತಿಯಲ್ಲಿ 5 ಬೂತ್ ಇದೆ. 5 ಬೂತ್ನಲ್ಲಿ ಎಲ್ಲ ಬೂತ್ನಲ್ಲಿ ಕೂಡ ನಾವು ಇಷ್ಟುವರೆಗೆ ಲೀಡ್ ತಂದು ಕೊಟ್ಟಂಥ. ಈ ಸಲ ಕೂಡ ಆ ಲೀಡ್ಗಳು ಹಾಗೆ ಉಳಿತದೆ, ಏನು ಕಡಿಮೆ ಆಗಲಿಕ್ಕಿಲ್ಲ. ಸ್ವಲ್ಪ ಓಟುಗಳು ಹೋಗ್ಬೋದಲ್ಲದೆ ನಮಗೆ ಸಮಸ್ಯೆ ಆಗಲಿಕ್ಕಿಲ್ಲ, ಗೆಲ್ಬೋದು ಅಂತ ಹೇಳೋದು ನನ್ನ ನಿರೀಕ್ಷೆ. ಫಲಿತಾಂಶ BJP ಬರ್ಬೋದು ಅಂತೇಳಿ ನಮಗೆ ಭರವಸೆ ಇದೆ, ಬಂದೇ ಬರ್ತದೆ ಅಂತೇಳೋ ವಿಶ್ವಾಸ ಇದೆ. ಶಾಸಕನನ್ನು ಗೆಲ್ಲಿಸಿಕೊಳ್ತೇವೆ ಅಂತ ಹೇಳುವಂಥ ವಿಶ್ವಾಸ ಇದೆ ನಮಗೆ. BJPಯಿಂದ ಹೋದವರು ಪಕ್ಷೇತರ ಅವರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾವು. ಯಾಕಂತ ಹೇಳಿದರೆ ನಮ್ಮವರೇ ಒಂದು ಸ್ವಲ್ಪ ಇದರಿಂದಾಗಿ ಹೋಗಿದ್ದಾರೆ ಆ ಕಡೆ. ಆದರೆ ಜನಗಳು ಹೆಚ್ಚಾಗಿ BJP ಇಷ್ಟರವರೆಗೂ BJPಯಲ್ಲಿದ್ದವರು BJPನ ತೊರೆಯೋದಿಲ್ಲ ಅಂತೇಳುವಂಥ ವಿಶ್ವಾಸ ನಮಗಿದೆ. ಯಾಕೆಂತ ಹೇಳಿದರೆ ಮೋದಿಯವರ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಿರ್ಬೋದು ಅಥವಾ ಸಂಜೀವ ಮಠಂದೂರು ಅವರ ಅದೆಷ್ಟೋ ಯೋಜನೆಗಳನ್ನು ಇಲ್ಲಿಗೆ ತಂದಿದ್ದಾರೆ. ರೋಡ್ ಇರ್ಬೋದು ಅಥವಾ ಕುಡಿಯುವ ನೀರಿರ್ಬೋದು, ಎಲ್ಲ ಇದರಲ್ಲೂ ಕೂಡ ಬಹಳ ಉತ್ತಮವಾದ ಕೆಲಸಗಳನ್ನ ಮಾಡಿದ್ದಾರೆ ನಮ್ಮ ಹಿಂದಿನ ಶಾಸಕರು. ಹಾಗೂ
BJP ಸರ್ಕಾರ ಎಲ್ಲ ಯೋಜನೆಗಳನ್ನು ಜನರಿಗೆ ತಳಮಟ್ಟಕ್ಕೆ ತಲುಪಿಸುವಲ್ಲಿ ಜನರ ಒಂದು ವಿಶ್ವಾಸವನ್ನು ಗಳಿಸುವಲ್ಲಿ ಸಫಲ ಆಗಿದೆ. ಹಾಗಾಗಿ ಈ ಬಾರಿ BJPಯನ್ನು ಮತ್ತೆ ಜನ ಗೆಲ್ಲಿಸ್ತಾರೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ನಮಗೆ ಇದೆ. ಧನ್ಯವಾದಗಳು. ಈ ಸಲದಲ್ಲಿ ನಮಗೆ ಅಶೋಕ್ ರೈ ಅವರೇ ಬರ್ಬೋದು ಅಂತೇಳಿ ಒಳ್ಳೆ ಇದಿದೆ ನಮಗೆ. ಖಂಡಿತವಾಗಿ ಅವರು ಬಂದೇ ಬರ್ತಾರೆ. ಈ ಸಲದ ಶಾಸಕರು ಅವರೇ ನಮಗೆ ಆಗ್ತಾರೆ. ಅವರು ಬಡವರ ಒಳ್ಳೆ ಸಹಾಯ ಮಾಡಿದ್ದಾರೆ. ಎಲ್ಲರೂ ಅವರನ್ನೇ ನಂಬಿಕೊಂಡು ಅವರಿಗೆ ಓಟ್ ಹಾಕ್ತಾ ಇದ್ದಾರೆ. ನಮ್ಮ ಪ್ರಕಾರ ನಾನು ಕಾಂಗ್ರೆಸ್ಸಿನ ಅಭಿಮಾನಿಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತೆಯಾಗಿ ಹೇಳ್ತಾ ಇದ್ದೇನೆ, ಈ ಸರ್ತಿ ಅಶೋಕ್ ರೈ ಅವರು ಖಂಡಿತವಾಗಿಯೂ MLA ಆಗಿ ಬರ್ತಾ ಇದ್ದಾರೆ ನಮ್ಮ ಊರಿಗೆ. ನಮಗೆ ಆ ಭರವಸೆ ಇದೆ. ಅವರು ಬಡವರ ಬಗ್ಗೆ ಕಾಳಜಿ ಇದೆ ಅವರಿಗೆ. ಅವರೊಂದು ಬಡತನ ಕುಟುಂಬದಿಂದ ಬಂದವರು, ಬಡತನವನ್ನು ಹತ್ತಿರದಿಂದ ಕಂಡವರು. ಹಾಗಾಗಿ ಅವರಿಗೆ ಒಳ್ಳೆಯ ಸಾಮಾಜಿಕ ಕಳಕಳಿ ಕೂಡ ಇದೆ. ಹಾಗೆ ಖಂಡಿತವಾಗಿಯೂ ಅಶೋಕ್ ರೈ ಅವರು ಗೆದ್ದು ಬಂದೇ ಬರ್ತಾರೆ. ಈ ಬಾರಿ ಪುತ್ತೂರಲ್ಲಿ ಅಶೋಕ್ ಕುಮಾರ್ ರೈ ಗೆಲ್ತಾರೆ. ಯಾಕೆಂತೇಳಿದರೆ ಅವರು ಸಾಮಾಜಿಕ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಡವರಿಗೆ ಸುಮಾರು 22,000 ಬಡವರಿಗೆ ಸಹಾಯ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಬಡವರದ್ದು ಹೆಚ್ಚಿನ ಬಹುಮತ ಅವರಿಗೆ ಇದೆ ಅಂತೇಳಿ ನನ್ನ ಅಭಿಪ್ರಾಯ. ಕಳೆದ ಬಾರಿ BJP ಸರ್ಕಾರ ಇದ್ದದ್ದು ಅಭಿವೃದ್ಧಿ ಕಾರ್ಯ ಆಗಿದೆ, ಬೇಸತ್ತು ಈ ಬಾರಿ ಕಾಂಗ್ರೆಸ್ ಬರ್ಬೋದು ಅಂತ ಹೇಳುವುದು ಅಲ್ಲ ಬೇರೆ ಕಾರಣಗಳಿಂದ? ಅಲ್ಲ, ಅಭಿವೃದ್ಧಿ ಸ್ವಲ್ಪ ಅಭಿವೃದ್ಧಿ ಆಗಿದೆ ಇಲ್ಲಿ. ಆದರೂ ಇದು ಕಮ್ಮಿನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇದು. ಮತ್ತು ಅಶೋಕ್ ಕುಮಾರ್ ಅಂತ ಹೇಳಿದರೆ ಅವರು ಬಡವರಿಗೆ ಸಹಾಯ ಮಾಡಿದ್ದಾರೆ. ಮತ್ತು ರಾಜ್ಯಕ್ಕೆ ಅಂತ ಹೇಳಿದರೆ ಸುಮಾರು ಜನರು ಈಗ ಕಮಿಷನ್ 40% ಕಮಿಷನ್, ಹಾಗೆ ಎಲ್ಲದಕ್ಕೂ ಕಮಿಷನ್, ಎಲ್ಲ ಇಲಾಖೆಯಲ್ಲೂ ಏನಕ್ಕೆ ಕೆಲಸ ಆಗಬೇಕಂದ್ರೂ ಕಮಿಷನ್ ಅಂತ ಹೇಳಿದರೆ ಅಶೋಕ್ ಕುಮಾರ್ ಒಂದು ಭರವಸೆ ಇದೆ. ಅವರು ಒಳ್ಳೆ ಕಮಿಷನ್ ಮುಕ್ತ ಮಾಡ್ತಾರೆ ಅಂತೇಳಿ ಎಲ್ಲರೂ ಅವರಿಗೆ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅಭಿಪ್ರಾಯ. ನನ್ನ ಮತಕ್ಷೇತ್ರ ಪಾಣಾಜೆ. ಇದು ಪಾಣಾಜೆ ಅಂತ ಹೇಳಿದ ತಕ್ಷಣ ನಮಗೆ ಕಂಡುಬರುವುದು ಇಲ್ಲಿಯ ಕೋಮು ಸೌಹಾರ್ದತೆ. ಎಲ್ಲ ಧರ್ಮದವರಿದ್ದಾರೆ, ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದೇವೆ. ಪ್ರಸ್ತುತ ಈಗ ವಿಧಾನಸಭಾ ಚುನಾವಣೆ ನಡೀತಾ ಉಂಟು. ಒಂದು ರೀತಿಯ ಒಂದು ಬಲವಾದ ಅರುಣಣ್ಣನ ಪರವಾದ ಒಂದು ಗಾಳಿ ಬೀಸ್ತಾ ಇದೆ. ಅತಿ ಹೆಚ್ಚಿನ ಮತದಾನವು ಕೂಡ ಈಗಲೇ ಆಲ್ರೆಡಿ ತುಂಬ ಮತದಾನ ಆಗ್ತಾ ಇದೆ, ಪೋಲಿಂಗ್ ಆಗಿದೆ. ಇನ್ನೂ ಕೂಡ ಹಾಗೆ ಒಳ್ಳೆಯ ರೀತಿಯ ಸ್ಪಂದನೆ ಬರ್ತಾ ಉಂಟು. ಆದ್ದರಿಂದ ಈ ಮತದಾನಕ್ಕೆ ಒಳ್ಳೆಯ ಒಂದು ರೀತಿಯಲ್ಲಿ ನಡೀಲಿ ಅಂತೇಳಿ ನಮ್ಮ ಒಂದು ಆಸೆ. ಫಲಿತಾಂಶದ ಮಟ್ಟಿಗೆ ಹೇಳೋದಾದರೆ ಖಂಡಿತವಾಗಿಯೂ ಅರುಣಣ್ಣನೇ ಗೆಲ್ತಾರೆ, ಇದಕ್ಕೆ ಯಾವ ಸಂಶಯವೇ ಇಲ್ಲ. ಒಂದು ಒಳ್ಳೆಯ ಒಬ್ಬರು ಅಭ್ಯರ್ಥಿ ಸಿಕ್ಕಿದ್ದಾರೆ ನಮಗೆ. ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡೋದು ನಮ್ಮ ಕರ್ತವ್ಯ. ಆದ್ದರಿಂದ ಖಂಡಿತವಾಗಿಯೂ ಅರುಣಣ್ಣನ ಪರವಾಗಿ ಬಲವಾದ ಅಂತಹ ಮತ ಇದು ಆಗ್ತಾ ಉಂಟು. ಖಂಡಿತ BJP ಮತ್ತು ಅರುಣಣ್ಣ ಓಟು ಸ್ಪ್ಲಿಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅವರು ನಿಂತ ಸಿದ್ಧಾಂತ ಮತ್ತು BJPಯ ಸಿದ್ಧಾಂತ ಒಂದೇ. ಆದ್ದರಿಂದ BJPಯದ್ದೇ ಓಟು ಈ ಕಡೆ ಬಂದಿರುವಂಥದ್ದು. ಮೋರ್ ದೆನ್ 85% ಓಟು BJPಯದ್ದೇ ಅರುಣಣ್ಣನಿಗೆ ಬೀಳುವುದರಿಂದ ಖಂಡಿತವಾಗಿಯೂ ಅವರದ್ದೇ ಮೇಲುಗೈ ಆಗ್ತದೆ ಅಂತೇಳಿ ನಮ್ಮದೆಲ್ಲರ ಭಾವನೆ. ಇಲ್ಲ, ಕಾಂಗ್ರೆಸ್ಸಿಗೆ ಇದರ ಪ್ರಯೋಜನ ಕಾಂಗ್ರೆಸ್ಸಿಗೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಪರ್ಧಿಗಳ ಬಗ್ಗೆ ಎಲ್ಲ ಕಾರ್ಯಕರ್ತರು, ಎಲ್ಲ ಪಕ್ಷದವರ ಮಟ್ಟಿಗೆ ಅರುಣಣ್ಣನ ಪರವಾಗಿ ಒಲವಿರುವುದರಿಂದ ಇದು ಖಂಡಿತವಾಗಿ ಇವರಿಗೆ ಲಾಭ ಇರುವಂಥದ್ದು, ಅರುಣಣ್ಣನಿಗೆ ಲಾಭ ಇರುವಂಥದ್ದು. ಥ್ಯಾಂಕ್ ಯು ಸರ್. ಒಂದು ರಾಕೇಶ್ ಅಂತೇಳಿ ಇಲ್ಲಿ ಪಾನಾಜೆಯಲ್ಲಿರೋದು ನಾನು, ಹಾಗೂ ಈ ಮತದಾನಕ್ಕೆ ಬಂದಿದ್ದೇನೆ. ಮತದಾನ ಹಾಕಿದ್ದೇನೆ, ಆವಾಗ ಹಾಕಿದೆ ಮತ್ತು ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಸೊ ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು, ಬೆಂಗಳೂರಲ್ಲಿ ಬಂದು ಇಲ್ಲಿ ಮತ ಚಲಾಯಿಸಿದ್ದೇವೆ ಈ ಸಲ ನಾವು. ಹಾಗೆ ಈ ಸಲ ನನ್ನ ಪ್ರಕಾರ ಅಂದರೆ ನಮ್ಮದು ಪುತ್ತಿಲವರ ಪರವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಬೇಕಾದ್ರೆ ವಾತಾವರಣ ಖಂಡಿತವಾಗ್ಲೂ ಅವರು ಗೆಲ್ತಾರೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಖಂಡಿತ ಇದೆ. ಸೊ ಅದೇ ನಮ್ಮದು ಖಂಡಿತ ಇಲ್ಲಿ ಅಂತೂ ಅವರ ಅಲ್ಲೇ ಇದೆ ಫುಲ್ಲಾಗಿ. ಖಂಡಿತವಾಗಿ ಅವರೇ ಬಂದೇ ಬರ್ತಾರೆ ಅಂತ ವಿಶ್ವಾಸ ಇದೆ ನಮಗೆ. BJPಯಲ್ಲಿ ಅಂತ ನನಗೇನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಈ ಸಲ ಎಲ್ಲ ಯುವಕರು ಎಲ್ಲ ಅರುಣಣ್ಣನ ಪರವಾಗಿದ್ದಾರೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಹಾಗಾಗಿ ನನಗೇನು ಆ ರೀತಿ ಇದೆ ಕಾಣೋದಿಲ್ಲ ಯಾವುದೇ ಇದು. BJPಯಿಂದ 2 ವಿಭಾಗ ಆಗುವಾಗ ಮತದಾರ ವಿಭಾಗ ಆಗ್ತಾರಲ್ಲ, ಅದು ಕಾಂಗ್ರೆಸ್ಸಿಗೆ ಏನಾದರೂ ಪರಿಣಾಮ ಬೀಳ್ಬೋದು? ನಿಮ್ಮ ಪ್ರಶ್ನೆ ಏನೋ ಇದ್ದಿದೆ, ಆದರೆ ನನಗೆ ಇಲ್ಲಿ ನೋಡುವಾಗ ಆ ರೀತಿ ಯಾವುದೇ ಲಕ್ಷಣ ಕಂಡು ಬರೋದಿಲ್ಲ. ಓಟು ಆ ಕಡೆ ಈ ಕಡೆ ಆಗಿದೆ ಅನ್ನೋ ಕಂಡು ಬರೋದಿಲ್ಲ. ಎಲ್ಲರ ಇದು ಕೂಡ ಈ ಕಡೆನೇ ಇದೆ.
ಅರುಣಣ್ಣನ ಕಡೆ ಇದೆ ಅಂತ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಪುತ್ತೂರಲ್ಲಿ ಹೇಗಿಂತ ಹೇಳೋದು ಸರ್, ಎಲ್ಲ ಫೈಟ್ ಇದೆ ಅಲ್ಲಿ. ಹಾಗೆ ಅಭಿಪ್ರಾಯ ಮತ್ತು ಅರುಣಣ್ಣ ಮತ್ತು ಅಶೋಕಣ್ಣ ಎಲ್ಲ ಫೈಟ್ ಇದ್ದಾರೆ. ಯಾರು ಅಂತ ಗೊತ್ತಾಗೋದಿಲ್ಲ. ಆದರೂ ಯಾರೊಬ್ಬರು ಬರಬೇಕಲ್ಲ, ಯಾವುದಾದ್ರೂ ಒಬ್ಬರು ನಮ್ಗೆ. ಬಿಜೆಪಿ ಪಕ್ಷೇತರದ ಮಧ್ಯೆ ಏನಾದರೂ ಕಾಂಗ್ರೆಸ್ ಏನಾದರೂ ಲಾಭ ಆಗ್ಬೋದಾ? ಹಾಂ, ಬಿಜೆಪಿ ಪಕ್ಷೇತರದ ಮಧ್ಯೆ ಕಾಂಗ್ರೆಸ್ಗೆ ಏನಾದರೂ ಲಾಭ ಆಗ್ಬೋದಾ? ಹೇಗೆ? ಹೌದು, ಇಲ್ಲ ಗೊತ್ತಿಲ್ಲ ಸರ್ ನನಗೆ, ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿಯ ವಾತಾವರಣ ನೋಡುವಾಗ ಇಲ್ಲಿಯ ವಾತಾವರಣ ಸ್ವಲ್ಪ ಕಷ್ಟ ಇತ್ತು ಮೊನ್ನೆ. ಈಗ ನೋಡುವಾಗ ಏನು ಹೆದರಿಕೆ ಇಲ್ಲ. ನಮ್ಮ ಬಿ ಜೆ ಪಿ ಓಟ್ನಲ್ಲಿ 100ರಲ್ಲಿ 75 ಪಾಲು ಓಟು ನಮ್ಮ ಬಿ ಜೆ ಪಿ. ನಮ್ಮ ಏರಿಯಾ ಅದು ಸ್ವಲ್ಪ ಆಚೆಗೆ ಹೋಗ್ಬೋದು. ಆದರೆ ಏನು ನಮಗೆ ಗೆಲುವಿಗೆ ಏನೂ ತೊಂದರೆ ಇಲ್ಲ. ಕಳೆದ ಸಾರಿಯಾಗಿ 20,000 ಓಟಿಗೆ ನಾವು ಗೆಲ್ತೇವೆ ಅಂತ ನಾವು ಹೇಳುವುದಿಲ್ಲ. 10,000 ಒಳಗೆ ಓಟ್ 100ರಲ್ಲಿ 100 ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು, ಮುಂಡೂರು ಗ್ರಾಮ ಪಂಚಾಯತಿನ ಉಸ್ತುವಾರಿ ಕೂಡ. ಈ ಭಾಗದಲ್ಲಿ ಚುನಾವಣೆ ಬಿರುಸು ತುಂಬ ಜೋರಾಗಿದೆ. ಯಾಕಂತ ಹೇಳಿದರೆ ನಮ್ಮ ಮುಂಡೂರು ಭಾಗದಲ್ಲಿ ಸಾಧಾರಣ ಪಕ್ಷೇತರ ಸೇರಿ 3 ಅಭ್ಯರ್ಥಿಗಳ ಪೈಪೋಟಿ. ಅದರಲ್ಲಿ ಈ ಬಾರಿ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಶೋಕ್ ರೈ ಅವರನ್ನು ಸಮಾಜ ಸೇವಕರ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ನಾವು ನಿಲ್ಲಿಸಿದ್ದೇವೆ. ನಮಗೆ ಯಾವುದೇ ತೊಂದರೆ ಇಲ್ಲದೆ ನಾವು ಪುತ್ತೂರು ಕ್ಷೇತ್ರದಲ್ಲಿ ಈ ಬಾರಿ ಒಂದು 25,000 ಮತಗಳ ಅಂತರಿಂದ ಗೆದ್ದು ಈ ಭಾಗದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರವನ್ನು ಸುಮಾರು 150 ಸ್ಥಾನಗಳಿಗಿಂತ ಅಧಿಕ ಸ್ಥಾನಗಳನ್ನು ಗೆದ್ದು ನಾವು ತುಂಬ ಗ್ಯಾರಂಟಿಯನ್ನು ಕೊಟ್ಟಿರ್ತೇವೆ. ಅದರಲ್ಲಿ ಗೃಹ ಜ್ಯೋತಿ, ಅದೇ ತಿಂಗಳಿಗೆ ಗೃಹಲಕ್ಷ್ಮಿ, ಬೇರೆ ಬೇರೆ ಯೋಜನೆಗಳನ್ನು ನಾವು ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಆ ಪ್ರಕಾರ ಎಲ್ಲ ಜನಗಳ ಒಲವು ಈ ಬಾರಿ ಕಾಂಗ್ರೆಸ್ ಪಕ್ಷದ ಕಡೆ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷಕರವಾಗ್ತದೆ. ಎಲ್ಲರೂ ಸೇರಿ ಈ ಬಾರಿ ನಾವು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರ್ತೇವೆ. ಪುತ್ತೂರು ಮುನ್ನೂರು ಪಂಚಾಯತ್ ಅಧ್ಯಕ್ಷ ನಮ್ಮ ಕ್ಷೇತ್ರ ಅಭ್ಯರ್ಥಿಯಾಗಿರುವ ಅರುಣ್ ಕುಮಾರ್ ಪುತ್ತೂರ ಅವರ ಅಭಿಮಾನಿಯಾಗಿರುವ ನಾನು ಎಲ್ಲರ ನಮ್ಮ ಈ ಮುನ್ನೂರು ಗ್ರಾಮದ ಒಂದು ಏಳಿಗೆಗೆ ಬೆಳೆಯುವಂಥ ಈ ಅರುಣಣ್ಣನ ಒಂದು ಅಭಿಮಾನಿ ಅಂತ ಹೇಳಬೇಕು. ಅಂತಹ ಒಂದು ಕ್ಷೇತ್ರ ಅಭ್ಯರ್ಥಿಯಾಗಿರುವಂಥ ಗೆಲುವಿಗೆ ನಾವೆಲ್ಲರೂ ಸಾಕ್ಷಿಯಾಗಿ ನಿಲ್ತೇವೆ. ಅದೇ ರೀತಿ ಪುತ್ತೂರು ತಾಲೂಕಿನಲ್ಲಿ ನಮ್ಮ ಅರುಣಣ್ಣ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ನಮ್ಮ ಗ್ರಾಮದ ಒಂದು ಏಳಿಗೆಗೂ ಹೌದು, ತಾಲೂಕಿನ ಒಂದು ವ್ಯಕ್ತಿಯೆಂದು ಗುರುತಿಸಿಕೊಳ್ಳುವಂಥ ಎಲ್ಲ ವಿಷಯಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವವುಳ್ಳ ಅರುಣಣ್ಣನನ್ನು ನಾವು ಇಂದು ಗೆಲ್ಲಿಸಿಯೇ ನಿಲ್ಲಿಸುತ್ತೇವೆ. ಅವರ ಒಂದು ಏಳಿಗೆಗಾಗಿ ನಾವೆಲ್ಲರೂ ಸಾಕ್ಷಿ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇವೆ. ನಾವು ಯಾವುದೇ ಕಷ್ಟ ಕೆಲಸಗಳಲ್ಲೂ ಯಾವುದೇ ಸಮಸ್ಯೆಯಲ್ಲಿ ಪಾಲ್ಗೊಳ್ಳುವಂಥ ವ್ಯಕ್ತಿತ್ವವುಳ್ಳ ಅರುಣಣ್ಣನನ್ನು ಯಾವಾಗಲೂ ಪ್ರೋತ್ಸಾಹಿಸುವಂಥ ವ್ಯಕ್ತಿ ನಾವೆಲ್ಲರೂ ಸಹಕರಿಸುತ್ತೇವೆ ಅಂತ ನನ್ನ ಅಭಿನಂದನೆ ಹೇಳ್ತೇವೆ. ಅರುಣ್ ಕುಮಾರ್ ಪುತ್ತೂರ ಒಂದು 20,000 ಮೇಲಿಂದ ಓಟಿಂದ ಗೆಲ್ತಾರೆ ಎಂಬ ಭಾವನೆ ನಮ್ಮಲ್ಲಿ ಎಲ್ಲರಲ್ಲೂ ಉಂಟು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾವು ಅವರ ಗೆಲುವಿಗಾಗಿ ಯಾವ ರೀತಿ ಪ್ರಯತ್ನ ಪಟ್ಟಿದ್ದೀರಿ, ಯಾವ ಕೆಲಸ ಕಾರ್ಯ ಮಾಡಿದ್ದೀರಿ? ನಾಮಿನೇಷನ್ ಆದಂದಿನಿಂದ ಹಗಲಿರಲು ದುಡಿದು ನಾವೆಲ್ಲರೂ ಪಕ್ಷೇತರ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂಬ ನಿರ್ಧಾರದಿಂದ ಇಲ್ಲಿ ಒಂದು ಕಣಕ್ಕೆ ಇಳಿದಿದ್ದೇವೆ. ಇನ್ನೂ ಕೂಡ ಅವರ ಸಹಕಾರವನ್ನು ಇನ್ನು ಮುಂದೆ ನಾವು ಗಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲುವಂತೆ ಈ ಊರಿನ ಎಲ್ಲರಿಗೂ ಗೊತ್ತಿದೆ. ಪಕ್ಷೇತರ ಅಭ್ಯರ್ಥಿ ಅಂತ ಅವರೇ 100% ಇನ್ನೇನು. ಎಲ್ಲರಿಗೂ ನಮಸ್ತೆ. ನಾನು ಕೆಯ್ಯೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಾವು 196 ಬೂತಲ್ಲಿ ವಿನ್ನಾಗಿ ನಿಂತಿದ್ದೇನೆ. ನಾನು 195 ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹೆಸರು ಜಯಂತಿ ಎಸ್ ಭಂಡಾರಿ, ಕೆಯ್ಯೂರು ಗ್ರಾಮ. ನಾವು ಬಿಜೆಪಿ ಪಕ್ಷದಲ್ಲಿ 32 ವರ್ಷ ಆಯಿತು ಸಕ್ರಿಯವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈಗಿನವರೆಗೂ ನಾವು ಎಲ್ಲ ವಿನ್ನಾಗ್ತಾ ಬಂದಿದ್ದೇವೆ. ಇನ್ನೂ ಕೂಡ ನಾವು ವಿನ್ನಾಗಿ ಬರ್ತೇವೆ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಚಿಕ್ಕ ಮತಗಳನ್ನು ವಿನ್ನಾಗ್ತೀರಿ. ನಾವು ಎಷ್ಟು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ವಿನ್ನಾಗ್ತೀವಿ ಖಂಡಿತ. ನಮ್ಮಲ್ಲಿ ಈಗಾಗಲೇ ಒಂದು 60% ಮತದಾನ ಆಗಿದೆ.
ಇಲ್ಲಿ ಕೆ.ಯೂರು 2ನೇ ಬೂತಲ್ಲಿ 395ರಲ್ಲಿ. ಅದರಲ್ಲಿ ನಮಗೆ ಈ ಸರಿ ಅಶೋಕ್ ರೈ ಅವರು ಬಹಳ ತುಂಬ ಅಂತರದಿಂದ ಅವರು ಜಯಶಾಲಿಯಾಗಿದ್ದಾರೆ. ಯಾಕಂದರೆ ಅವರೊಂದು ಈ ಮೊದಲೇ ಅವರು ಯಾವುದೇ ಇದರಲ್ಲಿ ಇಲ್ಲದಿದ್ದರೂ ಕೂಡ ಅವರಿಗೊಂದು ಹುದ್ದೆ ಇಲ್ಲದಿದ್ದರೂ ಕೂಡ ಅವರು ಒಂದು ಅದೆಷ್ಟೋ ಬಡವರ ಕುಟುಂಬಗಳಿಗೆ ಸಹಾಯ ಮಾಡಿದಂಥ ಒಬ್ಬ ವ್ಯಕ್ತಿ. ಆದ ಕಾರಣ ಅವರಿಗೆ ಎಲ್ಲರೂ ಒಂದು ಈ ಸರಿ ಎಲ್ಲರೂ ಮತದಾನ ನೀಡಿ ಅವರನ್ನು ತುಂಬ ಅಂತರದಿಂದ ಅವರು ಜಯಶಾಲಿಯಾಗಿದ್ದಾರೆ. ಟ್ರೆಂಡ್ ಹೇಗಿದೆ ಅಂದರೆ ನಮ್ಮದು ಈ ಸಲ ಅಶೋಕ್ ರೈ ಅವರು ಬರುವ ಒಂದು ಲಕ್ಷಣ ನಮಗೆ ಕಾಣ್ತಾ ಉಂಟು. ಅವರು ಇನ್ನೂ ಆಗುವ ಹಾಗೆ ಕಾಣ್ತಾ ಉಂಟು. ಹಾಗೆ ಎಲ್ಲರೂ ಹೇಳುವ ವಿಚಾರ ಏನಂದರೆ ಅವರೇ ಬರಬೇಕು, ಬಂದರೆ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಕಾಣ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅಶೋಕ್ ರೈ ಅವರ ಗೆಲ್ಲುವ ಒಂದು 30,000 ಮತಗಳಿಂದ ಅವರು ಗೆಲ್ಲುವ ಒಂದು ಸಾಧ್ಯತೆ ಇದೆ ನಮ್ಮ ಅಂದಾಜು ಪ್ರಕಾರ. ಈಗಿನ ಪರಿಸ್ಥಿತಿ ಗಮನಿಸಿದರೆ ಅರುಣ್ ಪುತ್ತಿಲರ ಪರವಾಗಿ ಹೆಚ್ಚಿನ ಮತದಾರರು ಒಲವನ್ನು ತೋರ್ತಾ ಇದ್ದಾರೆ ಅಂತ ಕಾಣ್ತದೆ. ಖಂಡಿತವಾಗಿ ಅವರು ಗೆಲುವು ಸಾಧಿಸ್ತಾರೆ ಅಂತ ವಿಶ್ವಾಸ ನಮಗೆ. ಒಂದು ಚುನಾವಣೆ ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮದ ಮಧ್ಯೆ ನಡೆಯುವಂಥ ಒಂದು ಚುನಾವಣೆ. ಬಹುಶಃ ಪುತ್ತೂರಿನ ಪ್ರಜ್ಞಾವಂತ ಮತದಾರರೆಲ್ಲರೂ ಈಗಾಗಲೇ ಅವರ ಏನು ಈ ಮೊದಲು ಅಸಮಾಧಾನ ಆಕ್ರೋಶ ಏನಿತ್ತು, ಯಾರಿಗೂ ಕೂಡ ಒಂದು ಆಪ್ಷನ್ ಇರಲಿಲ್ಲ, ಬೇರೆ ಒಂದು ಕಾಂಗ್ರೆಸ್ ಒಂದು BJPಗೆ ಒಟ್ಟು ಒತ್ತಾಯಪೂರ್ವಕ ಹಾಕಲೇಬೇಕಿತ್ತು. ಆದರೆ ಈ ಸಲ ಪರಿಸ್ಥಿತಿ ಹಾಗೇನಿಲ್ಲ, ಒಂದು ಆಪ್ಷನ್ ಇದೆ. ಏನು ಮನಸ್ಸಲ್ಲಿರುವಂಥ ಅಸಮಾಧಾನ ಏನಿದೆಯೋ, ಆಕ್ರೋಶ ಏನಿದೆಯೋ ಅದನ್ನು ಹೊರಹಾಕಲಿಕ್ಕೆ ಒಂದು ಅತ್ಯುತ್ತಮವಾದ ಈ ಸಲ ಒಂದು ಅವಕಾಶ ಬಂದಿದೆ ಪುತ್ತೂರಿಗೆ. ಬಹುಶಃ ಏನು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗ್ತಾ ಇದೆ ಪುತ್ತೂರಿಗೆ ಪುತ್ತಿಲ್ಲ ಅನ್ನುವಂಥ ವಿಷಯ. ಅದು ಪುತ್ತೂರಿನ ಏನು ಫಲಿತಾಂಶ ಅದು ಈಗಾಗಲೇ ನಿರ್ಧರಿಸಿ ಆಗಿದೆ. ನಮ್ದು ಏನೇನಿದ್ರು ವಿಜಯೋತ್ಸವ ಮಾಡಲಿಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೇವೆ. ನಮ್ಮ ಅಭ್ಯರ್ಥಿ ಶ್ರೀಯುತ ಅಶೋಕ್ ಕುಮಾರ್ 𝐒𝐻𝐻 ಈ ಬಾರಿ ಅತ್ಯಧಿಕ ಬಹುಮತದಿಂದ ವಿಜಯಶಾಲಿಯಾಗಿ ಬರ್ತಾರೆ. ಈ ಸಲ ಮೊದಲ ಓಟ್ ನನಗೆ ಓಟಾಗಿ ತುಂಬ ಖುಷಿಯಾಗಿದೆ. ಈ ವರ್ಷ ನಾವು ನಮ್ಮ ಪಕ್ಷ ವಿನ್ ಆಗಬೇಕಂತ ನಾವು ತುಂಬ ಇದು ಮಾಡಿದ್ದೇವೆ. ಹಾಗೆ ನಮ್ಮ ಪುತ್ತೂರಿಗೆ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಬರಬೇಕಂತ ನಮಗೊಂದು ಆಸೆ. ಹಾಗೆ ನಾವು ಆಶಕನಿಗೆ ಓಟ್ ಹಾಕಿದ್ದೇವೆ. ಆಶಕ ಗೆಲ್ಲಬೇಕಂತ ನಮ್ಮದೊಂದು ಆಸೆ. ಸುಳ್ಯ 207 ವಿಧಾನಸಭಾ ಕ್ಷೇತ್ರ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಬಾರಿ ಉಪ ವರ್ಷೋದಕ್ಕ BJP ಗೆಲ್ಪನ ಕ್ಷೇತ್ರ. ಈ ಸರ್ತಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬತ್ತನ ಬಾರಿ ಎಡ್ಡೆ ಕಾರ್ಯಕ್ರಮಗಳನ್ನು ದೀತು ಜನಗಳಿಗೆ ಭರವಸೆದ ಗ್ಯಾರಂಟಿ ಕಾರ್ಡ್ ಬರ್ಪಣ ಇರುಜೇನು ಕೊಡ್ತೇನೆ. ಸಿದ್ದರಾಮಯ್ಯರವರು DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಬತ್ತನ ಜನಗಳಿಗೆ ಕೊಡುವ ಭರವಸೆ ಅವು ಸುಳ್ಳಾಗು ಅಂಚಾದೀಪನಾಗ ಈ ಸುಳ್ಯ ವಿಧಾನಸಭಾ ಕ್ಷೇತ್ರ ಎಲ್ಲಿಯ ಮತತ್ತ ಅಂತರಲ್ಲ ಈ ಸರ್ತಿ ಕಾಂಗ್ರೆಸ್ನ ಎಂಗನ ಕ್ಯಾಂಡಿಡೇಟ್ ಕೃಷ್ಣಪ್ಪರು ಗೆಲ್ತೇವೆ. ದಯಮಾಡಿ ಜನಗಳಿಗೆ ಮಾತೇಗಿಲ್ಲ ಒಂಜಿ ಅಡಿಗೆದ ಹೂವೇ ಒಂಜಿ ಸಾಮಾನಿಗೆ ಅಂಗಡಿಗೆ ಕೊಡದಿದ್ರೆ ಬೆಂದಿನ ದುಡ್ಡು ಯಾರು ನೀಡಿ ಆ ಪರಿಸ್ಥಿತಿ. ಗ್ಯಾಸಿಗೆ ಜಾಸ್ತಿ ಆಗ್ತದೆ, ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ, ಕೃಷಿಕರಿಗೆ ಮುಖ್ಯವಾದ ಒವ್ವೇ ಒಂಜಿ ಮಕ್ಕಳು ವರ್ಷಕ್ಕೆ ಕೊಡ್ಪಣ 6,000 ವ್ಯವಸ್ಥೆಯನ್ನು ಎಂಕಲಿಗೆ 1 ಕೋಟಿ ಪೊಟ್ಯಾಸಿಗೆ 1,700 ರೂಪಾಯಿ ಬರ್ತದೆ. ಸುಪಾಲಾಗಿ ಜಾಸ್ತಿ ಪ್ರತಿ ಒಂಜಿಗೆ ಜಾಸ್ತಿ ಬರ್ತದೆ. ಎಂಕಲಿಗೆ ಸಬ್ಸಿಡಿ ಕೊಡ್ತಾರೆ. ಆ ಸಬ್ಸಿಡಿದ ಬದಲಿಗೆ ಇದನ್ನು ಕೊಡ್ತಾರೆ. ಇದು ಕಡಿಮೆ ಬಲ್ಪೇರಿಗೆ ರೈತರಿಗೆ ಮೋಸ ಮಾಡ್ತಾರೆ. ಹಾಲು ಉತ್ಪಾದಕರಿಗೆ ಇಡೀ ಹಾಲು ಸೊಸೈಟಿನ ಅಮೂಲ್ ದಾಖಲೆಗೆ ಕೊಡ್ಪಣ ವ್ಯವಸ್ಥೆ ಇಡಲಿ. ಲೆಕ್ಕ ಮಾತ್ರ ವಿರುದ್ಧವಾದ ಮತ ಚಲಾವಣೆ ಹಾಕೊಂಡು ಕೊಡ್ಪಣ ಭರವಸೆ ಇಡು ಸುಳ್ಳು ಈ ಸರ್ತಿ ಕಾಂಗ್ರೆಸ್ ಗೆಲ್ಪು. ನಮಗೂ ನಿರೀಕ್ಷೆ ಇದೆ. ನಮ್ಮ ಈ ಬಾರಿಯ ಹೊಸ ಅಭ್ಯರ್ಥಿ ಸುಳ್ಯ ವಿಧಾನಸಭಾ ಕ್ಷೇತ್ರದ 𝐒𝐻𝐻 ಅವರು ಖಂಡಿತವಾಗಲೂ ಹೆಚ್ಚಿನ ಮತಗಳಿಂದ ವಿಜಯಿಯಾಗ್ತಾರೆ ಅನ್ನುವ ವಿಶ್ವಾಸ ನಮಗಿದೆ. ಮುಂದೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಅವರಿಂದ ಆಗುತ್ತೆ ಅನ್ನುವ ನಿರೀಕ್ಷೆಯೂ ನಮಗಿದೆ. ಅದಕ್ಕೋಸ್ಕರ ನಮ್ಮ ಈ ಭಾಗದ ಎಲ್ಲ ಯುವಕರು ಮತ್ತು ಹಿರಿಯರು ಎಲ್ಲ BJP ಕಾರ್ಯಕರ್ತರು ಒಳ್ಳೆಯ ಒಂದು ಫೀಲ್ಡನ್ನು ಮಾಡಿ ನಮ್ಮ ಕುದ್ಮೂರು ಭಾಗದಿಂದ ಒಳ್ಳೆಯ ರಿಸಲ್ಟನ್ನು ಕೊಡುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೆಲಸ ಮಾಡಿದ್ದೇವೆ. ಖಂಡಿತವಾಗಲೂ ನಮ್ಮ ವಿಜಯಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಈ ಸಾರಿ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿರುವಂಥ ಅರುಣ್ ಕುಮಾರ್ ಪುತ್ತಿಲ್ ಅವರು ಅಚ್ಚರಿಯಾಗಿ ಬಹುಮತದಿಂದ ಚುನಾವಣೆಯಲ್ಲಿ ಜಯಗಳಿಸ್ತಾರೆ. ಈ ಒಂದು ಜಯ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಇಡೀ ಭಾರತ ದೇಶವನ್ನು ಹಿಂದುತ್ವದ ಒಂದು ಆಧಾರದಲ್ಲಿ ಒಟ್ಟುಗೂಡಿಸಿದೆ.
The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ